ಹಾಸ್ಯವನ್ನು ಹಾಸ್ಯವಾಗಿ ಮತ್ತು ಜೀವನಕ್ಕೆ ಸರಿ ಹೊಂದುವ ರೀತಿಯಲ್ಲಿ ಹಾಸ್ಯ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ಜಗ್ಗೇಶನ್ನ ಮಾತ್ರ. ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಊಟ ಮಾಡುವಾಗ ಎಲ್ಲೂ ಯಾರ ಹತ್ರ ಮಾತಾಡೋದಿಲ್ಲ. ನಾನೆಲ್ಲ ದೂರ ಕೂತ್ಕೊಂಡು ಊಟ ಮಾಡ್ತಿರ್ತೀನಿ. ಬನ್ನಿರಿ ಗಡ್ಡದವ್ರೆ ಬನ್ನಿರಿ ಇಲ್ಲಿ ಕೂತ್ಕೊಳ್ರಿ ಅನ್ನೋರು. ಆಯಿತು, ಅಲ್ಲೇ ಕೂತ್ಕೊಂಡ್ರೆ ಶುರು ಮಾತು ಮಾತು ಮಾತು, ನಕ್ಕು 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 ನೆತ್ತಿಗೆ ಹತ್ತಿದ್ದು ಇದೆ. ರಾಘವೇಂದ್ರ ಸ್ಟೋರ್ ಅನ್ನೋ ಚಿತ್ರ ಪ್ರತಿಯೊಬ್ಬರಿಗೂ ಮಕ್ಕಳಿಂದ ಮುದುಕರವರೆಗೂ ಎಂಟರ್ಟೈನ್ಮೆಂಟ್ ಕೊಡುವಂತಹ ಚಿತ್ರ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? ಹಾಗೆ ಉಂಟು. 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಯಲಿಲ್ಲ, ಮಧ್ಯದಲ್ಲಿದ್ದೀನಿ, ನಿಸ್ತಂತು. ಈಗ ನಾವು ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆಗೆ ರೆಡಿ ಇರುವಂತಹ ರಾಘವೇಂದ್ರ ಸ್ಟೋರ್ಸ್, ನಮ್ಮ ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದ ರಾಘವೇಂದ್ರ ಸ್ಟೋರ್ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮನೆಗೆ ಬಂದಿದ್ದೇವೆ. ವಿಶೇಷವಾಗಿ ನೀವು ಜಗ್ಗೇಶ್ ಅವರ ಜೊತೆಗೆ ಆ ಒಂದು ಗಾಡಿ ಅವರ ಜೊತೆಗೆ ಇರ್ತೀರಿ, ಆ ಒಂದು ಅಷ್ಟು ಗೊತ್ತಿದೆ ನಮಗೆ. ಮುಂದಿನ ಕತೆ ಏನು ನೀವೇ ಹೇಳಬೇಕು. ಒಂದು ಮೇಕಿಂಗ್ ಕತೆ, ರಾಘವೇಂದ್ರ ಸ್ಟೋರ್ಸ್ ಸಿನಿಮಾದ ಹಿಂದಿನ ತೆರೆಯ ಹಿಂದಿನ ಕಥೆಯನ್ನು ಹೇಳಿ. ಈಗ ನಾನು ಅದರ ತೆರೆಯ ಕಥೆಯನ್ನು ಹೇಳಿದರೆ ಸಂತೋಷ್ ಆನಂದರಾಮ್ ಅವರೇ ಬಿಡಿಸಿರುವ ಈ ಗಡ್ಡನ ಅವರೇ ಬಂದು ಕಟ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಚಿತ್ರದ ಕಥೆಯ ಬಗ್ಗೆ ಏನು ಹೇಳೋದಿಲ್ಲ, ಹೇಳಲಿಕ್ಕೆ ನನಗೆ ಪರ್ಮಿಷನ್ ಇಲ್ಲ, ಅದನ್ನು ನಿರ್ದೇಶಕರು ಹೇಳಬೇಕು. ಆದರೆ ತೆರೆಯ ಹಿಂದೆ ನಡೀತಿದ್ದಂತಹ ಕೆಲಸ ಕಾರ್ಯಗಳ ಬಗ್ಗೆ ನಾನು ಮಾತಾಡಬಲ್ಲೆ. ಜಗ್ಗೇಶ್ ಸಾರ್ ಜೊತೆ ನಾನು ಮಾಡಿರುವಂಥ ಎರಡನೇ ಸಿನಿಮಾ ಅದು. ಮೊದಲನೇದು ಬೇರೆ ಇನ್ನೊಂದು ಸಿನಿಮಾ, ಮಠ ಗುರುಪ್ರಸಾದ್ ಸರ್ ನಿರ್ದೇಶನದ ಸಿನಿಮಾ. ಇದು ನನ್ನ 2ನೇ ಸಿನಿಮಾ. ಕರೆ ಬಂದಾಗ ಖುಷಿ ಆಯಿತು. ಅಲ್ಲೋಗಿ ನೋಡಿದ್ರೆ ನಾನೊಬ್ಬ ಅಡುಗೆ ಭಟ್ಟ ಅಂದರೆ ಅರ್ಥ ಬೇರೆ ಆಗುತ್ತೆ. ಅಡುಗೆ ಭಟ್ಟ ನಾನು. ಅದರ ಮುಖ್ಯಸ್ಥರು ಜಗ್ಗೇಶ್ ಸರ್. ಇದರ ಒಳಗೆ ನಡೆಯುವಂತಹ ಕತೆ, ಇವರ ಜೀವನದ ಶೈಲಿಯ ಬಗ್ಗೆ ಹೋಗ್ತಾ ನನ್ನ ಕತೆ ಹೇಳ್ಬಿಡ್ಬೋದು. ಹಾಗಾಗಿ ನಾನು ಅದಕ್ಕೂ ಹೋಗಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ. ಮೈಸೂರಲ್ಲಿ ಶೂಟಿಂಗ್, ಒಂದು ಹಳೆಯ ಕಟ್ಟಡದಲ್ಲಿ ಶೂಟಿಂಗ್. ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ, ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರದಲ್ಲಿ ನನಗೆ ರೂಮ್. ಅಂದರೆ ಅವರು ಯಾವಾಗಲೂ ದೊಡ್ಡ ಹೋಟ್ಲಲ್ಲಿ ಹಾಕ್ತಿದ್ರು. ನಾನು ದೊಡ್ಡ ಹೋಟ್ಲೆಲ್ಲ ಬಯಸಲ್ಲ. ನಾನು ಮಲಗೋದೇ ನೆಲದಲ್ಲಿ, ಬೆಡ್ ಯೂಸ್ ಮಾಡಲ್ಲ, ಬಿಸಿ ನೀರು ಸ್ನಾನ ಮಾಡಲ್ಲ, ಕಾಫಿ ಟೀ ಕುಡಿಯಲ್ಲ. ನಾನು ಮ್ಯಾನೇಜರ್ಗಳಿಗೆ ಹೇಳಿಬಿಟ್ಟು ನನಗೊಂದು ಚಿಕ್ಕ ಲಾಡ್ಜಲ್ಲಿ ಒಂದು ರೂಮ್ ಕೊಡಿ ಸಾಕು ಅಂತ ಹೇಳಿದ್ದೆ. ಅವರೊಂದು ರೂಮ್ ಕೊಟ್ಟಿದ್ದರು. ಯಾವಾಗಲೂ ಕಾರು ನನ್ನನ್ನು ಪಿಕಪ್ ಮಾಡ್ತಿತ್ತು. ಆರ್ಟಿಸ್ಟ್ಗಳನ್ನ ಕರ್ಕೊಂಡೋಗೋ ಕಾರ್ ಬಂದು ಕರ್ಕೊಂಡು ಹೋಗ್ತಿತ್ತು. ಒಂದು ದಿನ ಹೋದೆ, 2ನೇ ದಿನ ನಾವು ಹೋಗುವ ಮೊದಲೇ ನಿರ್ದೇಶಕರು ಸಂತೋಷ್ ಆನಂದರಾಮ್ ಅವರು ಸೆಟ್ಟಲ್ಲಿ ಇರ್ತಿದ್ರು. ಫಾದರ್ಸ್ ಥರ ಕೆಲಸ ಮಾಡ್ತಿದ್ರು. ಒಂದು ನಿಮಿಷ ಕೂತ್ಕೊಳ್ತಿಲ್ಲ. ಅಂದರೆ ಮಾನಿಟ್ರ್ ಮುಂದೆ ಕೂತ್ಕೋತಿದ್ರು. ಕೆಲಸ ಮಾಡುವಾಗ, ಸಜೆಷನ್ ಕೊಡುವಾಗ, ಇವರಿಗೆ ಕ್ಯಾಮ್ರಾಮ್ಯಾನ್ಗಾಗಲಿ ಕಲಾವಿದರಿಗಾಗಲಿ ಸಲಹೆ ಸೂಚನೆ ಕೊಡುವಾಗ ಅವರು ಕೂತ್ಕೊಂಡದ್ದು ನಾನು ನೋಡಲಿಲ್ಲ. 2 ದಿನ ಅಬ್ಸರ್ವ್ ಮಾಡಿದೆ. 3ನೇ ದಿನದಿಂದ ನಾನು ಲಾಡ್ಜಿಂದ ನಡ್ಕೊಂಬರೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ಸಂತೋಷ್ ಆನಂದರಾಮ್ ಅವರು 6ರಿಂದ 6:30 ಒಳಗೆ ಸೆಟ್ಟಲ್ಲಿ ಇರ್ತಿದ್ರು. ನಾವೆಲ್ಲ ಆರಾಮಾಗಿ 7:30ಗೆ ಸೆಟ್ಟಿಗೆ ಬರ್ತಿದ್ವಿ. ನನಗದು ಇಷ್ಟ ಆಗ್ತಿರ್ಲಿಲ್ಲ. ಸಂತೋಷರಾಮ್ ಬರೋದಕ್ಕಿಂತ ಮೊದಲು ನಾನು ಹೋಗಬೇಕು ಅಂತ ನಾನು ಲಾಡ್ಜಿಂದ ನಡ್ಕೊಂಡು ಸೆಟ್ಟಿಗೆ ಹೋದರೂ ಕೂಡ ಅವರು ಅಷ್ಟೊತ್ತಿಗೆ ಬಂದಿರ್ತಿದ್ರು. ಕೆಲಸ ನಡೀತಿತ್ತು. ಆ ಥರ ಕೆಲಸ ಮಾಡಿದಾಗ ಮಾತ್ರ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದು ಮತ್ತು ನಿರ್ಮಾಪಕರಿಗೆ ಏನಾದರೂ ಉಳಿಸ್ಕೊಡೋಕ್ಕೆ ಸಾಧ್ಯ ಆಗೋದು. ನಿರ್ಮಾಪಕರಿದ್ದಾರೆ, 100 ಕೋಟಿನೋ 10 ಕೋಟಿನೋ 50 ಕೋಟಿನೋ ಹಾಕ್ತಾರೆ. ಹೆಂಗೆ ಬೇಕಾದರೂ ನಾವು ಶೂಟಿಂಗ್ ಮಾಡೋಣ ಅಂದ್ಕೊಂಡ್ರೆ ಇಂಥ ಒಳ್ಳೆ ಪ್ರಾಜೆಕ್ಟ್ ಮಾಡೋದು ಕಷ್ಟ ಆಗುತ್ತೆ, ಆಗೋದಿಲ್ಲ. ಕೆಲಸವನ್ನೇ ತನ್ನ ತಲೆಯಿಂದ ಉಂಗುಷ್ಟದವರೆಗೂ ತುಂಬಿಕೊಂಡಿರುವಂಥ ಸಂತೋಷ್ ಆನಂದರಾಮರವರ ಕೆಲಸದ ಶೈಲಿಯನ್ನು ನೋಡಲಿಕ್ಕೆ ನಾನು ಲಾಡ್ಜಿಂದ ನಡ್ಕೊಂಡು ಹೋಗ್ತಿದ್ದೆ. ಯಾರಿಗೂ ಗೊತ್ತಿಲ್ಲ ಅದು. ಮ್ಯಾನೇಜರ್ಗಳಿಗೆ ಮಾತ್ರ ಹೇಳ್ತಿದ್ದೆ, ಗಾಡಿ ಕಳಿಸ್ಬೇಡಿ, ನಾನು ನಡ್ಕೊಂಡು ಹೋಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೆ. ತುಂಬ ಚೆನ್ನಾಗಿತ್ತು ಆ ಅನುಭವ. ಅಲ್ಲೇ ಆ ಶೂಟಿಂಗ್ ಮಾಡುವಾಗಲೇ ಒಂದು ಕಡೆ ಯಾವುದೋ ದೇವಸ್ಥಾನದಲ್ಲಿ ಶೂಟಿಂಗ್ ನಡೀತಿತ್ತು. ನಾನೆಲ್ಲ ಮೂಲೆಯಲ್ಲಿ ಕೂರ್ತಿರ್ತಿದ್ದೆ. ಅಂದರೆ ನಾನು ಶಾರ್ಟ್ ನಡೆಯುವಾಗ ಅಲ್ಲಿ ಹೋಗಿ ಮಾನಿಟರ್ ಹತ್ರ ಕೂತ್ಕೊಳ್ಳೋದು, ಡೈರೆಕ್ಟರ್ ಹತ್ರ ಏನೋ ಕೇಳೋದು, ಅಸಿಸ್ಟೆಂಟ್ಗಳಿಗೆ ಏನೋ ಹೇಳ್ಕೊಡೋದು. ನಾನು ಅದನ್ನೆಲ್ಲ ಮಾಡೋದಿಲ್ಲ. ನಾನು ಹೋಗಿದ್ದು ಏನಕ್ಕೆ, ಎಲ್ಲೇ ಹೋಗಲಿ ನಾನು ನಟನಾಗಿ ಹೋಗ್ತೀನಿ. ನಾನು ಕಾಸ್ಟ್ಯೂಮ್ ಹಾಕ್ಕೋತೀನಿ. ನಾನು ಒಂದು ಕಡೆ ಪ್ಲೇಸ್ ನೋಡ್ಕೋತೀನಿ, ಯಾರು ಇಲ್ಲದೆ ಇರುವಂಥ ಜಾಗ ನೋಡ್ಕೋತೀನಿ. ಅದು ನೆಲ ಇರ್ಬೋದು, ಮಣ್ಣಿರ್ಬೋದು, ಕಸ ಇರ್ಬೋದು, ತೊಟ್ಟಿ ಇರ್ಬೋದು, ನಂಗೆ ಗೊತ್ತಿಲ್ಲ. ನನಗದು ಇಷ್ಟ ಆಗಬೇಕು. ಅಸೋಸಿಯೇಟಿಗೆ ಹೋಗಿ ಹೇಳ್ತೀನಿ, ಸರ್ ನಾನು ಅಲ್ಲಿ ಕೂತಿರ್ತೀನಿ ಸರ್, ನನ್ನ ಶಾರ್ಟ್ ಇದ್ದಾಗ ಕರೀರಿ ಅಂತ. ಅಲ್ಲಿ ಹೋಗ್ಬಿಟ್ಟು ಬಿದ್ಕೋತೀನಿ. ಅಲ್ಲಿ ನಿದ್ದೆ ಮಾಡ್ತೀನೋ, ಮಲಗಿರ್ತೀನೋ, ಕೂತಿರ್ತೀನೋ ಗೊತ್ತಿಲ್ಲ. ನಿದ್ದೆ ಬಂದರೆ ಅಲ್ಲೇ ನಿದ್ದೆ ಮಾಡಿಬಿಡ್ತೀನಿ. ಹಾಗೆ ಒಂದು ದೇವಸ್ಥಾನದ ಯಾವುದೋ ಮೂಲೆಯಲ್ಲಿ ಕೂತಿದ್ದಾಗ ಸಂತೋಷ್ ಆನಂದರಾಮ್ ಸರ್ ಬಂದರು. ಅಣ್ಣ ಗಡ್ಡ ಯಾವಾಗ ತೆಗಿಸ್ತೀರಿ ಅಂತ ಕೇಳಿದ್ರು. ರಾಜಕುಮಾರದಲ್ಲಿ ನೀವೇ ಬಿಡಿಸಿರೋ ಗಡ್ಡ, ನೀವು ಹೇಳಿದೆ ನಾನು ಹೇಗೆ ತೆಗೀಲಿ ಅಣ್ಣ ಅಂತಂದೆ. ಸದ್ಯಕ್ಕೆ ತೆಗಿಸ್ಬಿಡಿ ಅಣ್ಣ, ನೆಕ್ಸ್ಟ್ ಸಿನಿಮಾದಲ್ಲಿ ಮೇಜರ್ ರೋಲ್ ಇದೆ ಅಂತಂದರು. ಹಾಗಾಗಿ ಗಡ್ಡನ ಹಾಗೆ ಮುಂದುವರೆಸಿದೆ. ತಿಂಗಳಿಗೊಂದು ಸಲ ಟ್ರಿಮ್ ಮಾಡಿಸ್ತಾ ಇದ್ದೆ.
ಈ ಒಂದು 2-3 ತಿಂಗಳಿಂದ ಮಾಡಿಸಿಲ್ಲ. ಅದಕ್ಕೆ ಕಾರಣ ಬೇರೆಯೇ ಇದೆ, ಅದು ಇನ್ನೊಮ್ಮೆ ಹೇಳ್ತೇನೆ. ಆದರೆ ರಾಘವೇಂದ್ರ ಸ್ಟೋರ್ ಅನ್ನೋ ಚಿತ್ರ ಪ್ರತಿಯೊಬ್ಬರಿಗೂ, ಮಕ್ಕಳಿಂದ ಮುದುಕರವರೆಗೂ ಎಂಟರ್ಟೈನ್ಮೆಂಟ್ ಕೊಡುವಂತಹ ಚಿತ್ರ, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಚಿತ್ರ. ಅಯ್ಯೋ, ನಾನು ನೋಡಿದ ಜಗ್ಗೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ 2 ಚಿತ್ರದ ಅನುಭವ ನನಗೆ ಅಗಾಧವಾಯಿತು. ಮಾತೆತ್ತಿದ್ರೆ ಕಾಮಿಡಿ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಊಟ ಮಾಡುವಾಗ ಯಾರ ಹತ್ರ ಮಾತಾಡೋದಿಲ್ಲ, ನಾನೆಲ್ಲ ದೂರ ಕೂತ್ಕೊಂಡು ಊಟ ಮಾಡ್ತಿರ್ತೀನಿ. ಬನ್ನಿರಿ ಗಡ್ಡದವ್ರೆ, ಬನ್ನಿರಿ ಇಲ್ಲಿ ಕೂತ್ಕೊಳ್ರಿ ಅಂತನೋರು. ಆಯಿತು, ಅಲ್ಲೇ ಕೂತ್ಕೊಂಡ್ರೆ ಶುರು ಮಾತು ಮಾತು ಮಾತು, ನಕ್ಕು 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 ನೆತ್ತಿಗೆ ಹತ್ತಿದ್ದು ಇದೆ. ಅಂಥ ಅದ್ಭುತವಾದ ಮನುಷ್ಯನ ನಾನು ಯಾಕೆ ಒಂದಷ್ಟು ವರ್ಷಗಳ ಹಿಂದೆಯೇ ನೇರವಾಗಿ ಭೇಟಿ ಆಗಲಿಲ್ಲ ಅಂತ ಅನಿಸುತ್ತೆ. ಈಗಲೂ ನನಗೇನಾದರೂ ಸಮಸ್ಯೆ ಆದರೆ ಜಸ್ಟ್ ಒಂದು ಮೆಸೇಜ್ ಹಾಕ್ತೇನೆ, ವಾಟ್ಸಪ್ಪಲ್ಲಿ ಕಾಲ್ ಮಾಡಲಿಕ್ಕೆ ಹೆದರಿಕೆ ಆಗುತ್ತೆ. ಎಷ್ಟೊಂದು ಮೆಸೇಜ್ ಹಾಕ್ತೇನೆ, ತಕ್ಷಣ ರಿಪ್ಲೈ ಬರುತ್ತೆ. ಅಂಥ ಅದ್ಭುತವಾದಂಥ ವ್ಯಕ್ತಿ. ಅವರ ಕಾಮಿಡಿ ಸೆನ್ಸ್ ಅಂತಾರೆ ಅದಕ್ಕೆ, ಹಾಸ್ಯದ ಆ ಒಂದು ಚಿಂತನೆಗಳಿದೆಯಲ್ಲ, ಅದು ಅದ್ಭುತ. ಕನ್ನಡದಲ್ಲಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಸ್ಯದ ಆ ಚಿಂತನೆಗಳು ಅವರಷ್ಟು ಅದ್ಭುತವಾಗಿ ಕರಗತ ಮಾಡಿಕೊಂಡಿರೋರು ಬೇರೆ ಬಹುಶಃ ಯಾರೂ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ ಕರಗತ ಮಾಡಿಕೊಂಡವರು ಇದ್ದಾರೆ. ಹಾಸ್ಯವನ್ನು ಹಾಸ್ಯವಾಗಿ ಮತ್ತು ಜೀವನಕ್ಕೆ ಸರಿ ಹೊಂದುವ ರೀತಿಯಲ್ಲಿ ಹಾಸ್ಯ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ಜಗ್ಗೇಶನ್ನ ಮಾತ್ರ. ಅದೇ ಹೇಳಿದ್ನಲ್ಲ, ಬೇಕಾದಷ್ಟು ತಮಾಷೆ ಅವ್ರದ್ದು. ಯಾಕೆಂದ್ರೆ ನಾನು ಮಾತಾಡಲ್ಲ, ಅಷ್ಟು ದೊಡ್ಡ ಕಲಾವಿದರು ಎದುರಿಗೆ ನಾನು ಹೋಗ್ಬಿಟ್ಟು. ಇನ್ನೊಂದು ತಮಾಷೆ ಇದೆ ಅಲ್ಲಿ, ಯಾರೋ ನಾನು ಸಂತೋಷ ಆನಂದರಾಮ್ ಅವರು ಅಂತ ಕಾಣುತ್ತೆ, ನನ್ನ ವಯಸ್ಸನ್ನು ಹೇಳ್ಬಿಟ್ಟಿದ್ದಾರೆ ಅವರಿಗೆ. ಬನ್ನಿರಲಿ ತಂದ್ರೆ ಅವ್ರು ಕರೆಯೋದೇ ಹಾಗೆ. ಎಷ್ಟು ವಯಸ್ಸು ನಿಮಗೆ? ನನ್ನ ವಯಸ್ಸು ಹೇಳಿದೆ. ನನಗಿಂತ ಚಿಕ್ಕವರ ನೀವು? ದೇವರನ್ನೇ ಚಿಕ್ಕವನು. ಮತ್ತೆ ಗಡ್ಡಲ್ಲೇ ಬಿಳಿ ಆಗಿದೆ, ಏನು ಮಾಡೋದು, ನನ್ನ ಪ್ರಕೃತಿ ಸಹಜ ಕ್ರಿಯೆ ಅದು. ಓಹೋ, ಇವ್ರಿಗೇನೋ ಕ್ರಿಯೆ ಬಂದ್ಬಿಟ್ಟೈತೆ ಅಂತ ಏನೋ ತಮಾಷೆ ಮಾಡಿದ್ರು, ಅಲ್ಲಿಂದ ನೆಗಾಡ್ಕೊಂಡು ಹೋದೆ. ನಾನು ಅವರಿಗಿಂತ ವಯಸ್ಸಲ್ಲಿ ಚಿಕ್ಕವನು ಅನ್ನೋದನ್ನು ಅವ್ರು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಹೇಗ್ರಿ ಅಂತ ಗೊತ್ತಿಲ್ಲ ಅಂತಂದೆ. ಪ್ರತಿದಿನ ಅವರು ಸೆಟ್ಟಲ್ಲಿದ್ದರೆ ಅದು ನಮಗೆ ಶೂಟಿಂಗ್ ಸ್ಪಾಟ್ ಅಂತ ಅನ್ನಿಸ್ತಾನೆ ಇರ್ತಿರಲಿಲ್ಲ. ನಾವೆಲ್ಲ ಮನೆಯಲ್ಲಿದ್ದೀವಿ, ನಮ್ಮ ಮನೇಲಿ ನಮ್ಮ ಕುಟುಂಬದವ್ರ ಜೊತೆಗೆ ಇದ್ದೀವಿ ಅಂತ ಅನಿಸುತ್ತೆ. ಅವ್ರು ಯಾರನ್ನೂ, ಅವರು ಮೇಲಿನವರು, ಇವರು ಕೆಳಗಿನವರು, ಅವರು ದೊಡ್ಡ ಕಲಾವಿದರು, ಇವರು ಚಿಕ್ಕ ಕಲಾವಿದರು ಅಂತ ವರ್ಗೀಕರಣ ಮಾಡಿ ಯಾವತ್ತೂ ಯಾರ ಥರನೂ ವರ್ತಿಸಿಲ್ಲ. ಪ್ರತಿಯೊಬ್ಬರನ್ನು ತನ್ನ ಕುಟುಂಬದ ಸದಸ್ಯರ ಥರ ಮಾತಾಡ್ತಾರೆ ಜಗ್ಗೇಶ್ ಅವರು. ಅದೇ ರಾಘವೇಂದ್ರ ಸ್ಟೋರ್ಸ್ ಸಿನಿಮಾ ಯಾವ ಥರ ಜನರಿಗೆ ಒಂದು ರಸದೌತಣ ನೀಡಬಹುದು ಅಂತ. ಯಾಕಂತ ಹೇಳಿದ್ರೆ ಸಂತೋಷ್ ಆನಂದರಾಮ್ ಅವರು ನಿರ್ದೇಶನ ಮಾಡಿದಂಥ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಸಿನಿಮಾಗಳು ಕೂಡ. ಅದರಲ್ಲೂ ಜಗ್ಗೇಶ್ ಅವರಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ತಮಾಷೆ, ಒಂಥರ ಬೇರೆ ಒಂದು ಅಟ್ಮಾಸ್ಫಿಯರ್ ಇರಬಹುದು. ಏನು ಕೊಡ್ಬೋದು ಈಗ ಟಿಕೆಟ್ ಕೊಟ್ಟು ಬಂದಂಥ ಪ್ರೇಕ್ಷಕರಿಗೆ ಈ ಸಿನಿಮಾ ಏನು ಕೊಡ್ಬೋದು? ನೀವು ಎಲ್ಲ ಸಂತೋಷ್ ಆನಂದರಾಮನವರನ್ನ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ರಾಜಕುಮಾರ, ಯುವರತ್ನ ಇಂಥವಲ್ಲೇ ನೋಡಿಕೊಂಡು ಅವ್ರ ಗಂಭೀರ ನಿರ್ದೇಶಕ ಅಂತ ನೀವು ಅಂದ್ಕೊಂಡಿದ್ದೀರಿ. ತಪ್ಪು. ಅವರಷ್ಟು ಹಾಸ್ಯ ಪ್ರಜ್ಞೆ ಬೇರೆ ಯಾವ ನಿರ್ದೇಶಕನಲ್ಲೂ ನಾನು ನೋಡಿಲ್ಲ ಅಂತ ಹೇಳಲ್ಲ, ಆದರೆ ಇವರಿಗೆ ವಿಶಿಷ್ಟವಾದಂತಹ ಒಂದು ಹಾಸ್ಯ ಪ್ರಜ್ಞೆ ಇದೆ. ರಾಜಕುಮಾರ ಮಾಡುವಾಗಲೂ ಅವ್ರ ಮಾತುಗಳಿಗೆ ನಗ್ತಿದ್ವಿ. ಅಂದರೆ ಅವ್ರ ಡೈರೆಕ್ಟ್ರು ಅವ್ರು ಏನಾದರೂ ಹೇಳಿದ್ರು ನಾವು ನಗಬೇಕು ಅನ್ನೋ ರೀತಿಯಲ್ಲಿ ನಗ್ತಿದ್ದಿದ್ದಲ್ಲ, ಅಲ್ಲಿ ಹಾಸ್ಯ ಇರ್ತಿತ್ತು, ಹಾಗಾಗಿ ನಗ್ತಿದ್ವಿ. ಬೇರೆ 2-3 ಚಿತ್ರಗಳಲ್ಲೂ ನಗ್ತಿದ್ವಿ. ಅವರ ಒಳಗಿನ ಒಬ್ಬ ಹಾಸ್ಯ ಪ್ರವೃತ್ತಿಯ ಮನುಷ್ಯ ನಿಮಗೆ ಕಾಣೋದು ರಾಘವೇಂದ್ರ ಸ್ಟೋರ್ಸಲ್ಲಿ. ಅವರು ಸೀರಿಯಸ್ ಸಿನಿಮಾ ಮಾಡುವವರು, ಅವರಿಂದ ಹೇಗೆ ಹಾಸ್ಯ ಸಿನಿಮಾ ಮಾಡೋಕ್ಕೆ ಸಾಧ್ಯ ಅಂತ ನೀವು ಅನ್ಕೋಬೋದು. ಆದರೆ ನೀವು ಸಿನಿಮಾ ನೋಡಿ, ರಾಘವೇಂದ್ರ ಸ್ಟೋರ್ಸ್ ಸಿನಿಮಾ ನೋಡಿ, ನಿಮಗೆ ನಕ್ಕು ನಕ್ಕು ಸುಸ್ತಾಗ್ತೀರ ನೀವು. ಅಷ್ಟು ಚೆಂದ ಇದೆ ಆ ಸಿನಿಮಾ.